ಬೆಂಗಳೂರಿನ ಬಸವನಗುಡಿಯ ಅಕ್ವಾಟಿಕ್ ಸೆಂಟರ್ನಲ್ಲಿ ರಾಜ್ಯ ಸಬ್ ಜೂನಿಯರ್ ಮತ್ತು ಜೂನಿಯರ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಸ್ವಿಮ್ಮಿಂಗ್ ಸ್ಪರ್ಧೆ ನಡೆಯುತ್ತಿದ್ದು, ಮಂಗಳೂರಿನ ವಿ1 ಅಕ್ವಾ ಸೆಂಟರ್ನ ಈಜುಪಟುಗಳು ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ. ಮಂಗಳೂರಿನ ಸೈಂಟ್ ಅಲೂಷಿಯಸ್ ವಿ1 ಅಕ್ವಾ ಸೆಂಟರ್ನ ಈಜುಪಟುಗಳು ರಾಜ್ಯ ಮಟ್ಟದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಈ ಈಜುಪಟುಗಳು ಬೆಂಗಳೂರಿನ ಡಾಲ್ಫಿನ್ ಅಕ್ವಾಟಿಕ್ ಸೆಂಟರ್ ಅನ್ನು ಪ್ರತಿನಿಧಿಸುತ್ತಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಈಜುಪಟುಗಳು ಚಿನ್ನ, ಬೆಳ್ಳಿ, ಕಂಚಿನ ಪದಕವನ್ನು ಬಾಚಿಕೊಂಡಿದ್ದಾರೆ. ಸೆಪ್ಟೆಂಬರ್ 23ರಿಂದ ಸೆಪ್ಟೆಂಬರ್ 28ರವರೆಗೆ ಈ ಈಜು ಸ್ಪರ್ಧೆ ನಡೆಯಲಿದೆ. ಗುಂಪು 3ರ ಬಾಲಕರ ವಿಭಾಗದಲ್ಲಿ ನೈತಿಕ್ ಎನ್ಗೆ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಚಿನ್ನ, 200 ಮೀಟರ್ ವೈಯಕ್ತಿಕ ಮಿಡ್ಲ್ ವಿಭಾಗದಲ್ಲಿ ಮತ್ತು 100 ಮೀಟರ್ ಬಟರ್ಫ್ಲೈನಲ್ಲಿ 2 ಬೆಳ್ಳಿ, 200 ಮೀಟರ್ ಫ್ರೀ ಸ್ಟೈಲ್ನಲ್ಲಿ 1 ಕಂಚಿನ ಪದಕವನ್ನು ಪಡೆದಿದ್ದಾರೆ. ಗುಂಪು 4ರ ಬಾಲಕಿಯರ ವಿಭಾಗದಲ್ಲಿ ಅಲಿಸಾ ಸ್ವೀಡಲ್ ರೇಕು 100 ಮೀಟರ್ನಲ್ಲಿ ಚಿನ್ನ, 200 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಬೆಳ್ಳಿ, 50 ಫ್ರೀ ಸ್ಟೈಲ್, 50 ಮತ್ತು 100 ಮೀಟರ್ ಬಟರ್ಫ್ಲೈನಲ್ಲಿ ಚಿನ್ನ, 200 ಮೀಟರ್ ವೈಯಕ್ತಿಕ ಮಿಡ್ಲ್ ವಿಭಾಗದಲ್ಲಿ ಚಿನ್ನ ಮಾತ್ರವಲ್ಲದೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದ್ದಾರೆ. ದಿಶಾ ಶೆಟ್ಟಿ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಬೆಳ್ಳಿ, 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಗುಂಪು 2ರ ಬಾಲಕರ ವಿಭಾಗದಲ್ಲಿ ಅಲ್ವಿಸ್ಟರ್ ಸ್ಯಾಮ್ಯುಯಲ್ ರೇಗು ಅವರು 1500 ಮೀಟರ್ ಫ್ರೀ ಸ್ಟೈಲ್ ಮತ್ತು 400 ಮೀಟರ್ ಫ್ರೀ ಸ್ಟೈಲ್ನಲ್ಲಿ 2 ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಸ್ಟೀವ್ ಜೆಫ್ ಲೋಪೋ 200 ಮೀಟರ್ ಬಟರ್ಫ್ಲೈನಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ. ದಿಗಂತ್ ವಿಎಸ್ಗೆ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ 1 ಕಂಚಿನ ಪದಕ. ಗುಂಪು 2ರ ಬಾಲಕಿಯರ ವಿಭಾಗದಲ್ಲಿ ರಿಯಾನಾ ಧೃತಿ ಫರ್ನಾಂಡಿಸ್ಗೆ 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ 1 ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಈಜುಪಟುಗಳಾದ ನೈತಿಕ್, ಅಲಿಸಾ, ದ್ವಿಷಾ, ಆಲಿಸ್ಟರ್, ಸ್ಟೀವ್, ಧೃತಿ ಈ 6 ಈಜುಗಾರರು ಬೆಂಗಳೂರಿನ ಬಿಎಸ್ಸಿಯಲ್ಲಿ ಅಕ್ಟೋಬರ್ 19ರಂದು ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಇನ್ನು ಈ ಎಲ್ಲ ಈಜುಪಟುಗಳು ಬೆಂಗಳೂರಿನ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತ ನಿಹಾರ್ ಆಮೀನ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಮಧು ಬಿಎಂ ಅವರ ನೇತೃತ್ವದಲ್ಲಿ ಕೋಚ್ಗಳಾದ ಲೋಕರಾಜ್ ವಿಟ್ಲ, ಯಜ್ಞೇಶ್ ಬೆಂಗ್ರೆ ಮತ್ತು ಉಮೇಶ್ ವಿಟ್ಲ ಅವರಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ವಿ1 ಅಕ್ವಾ ಸೆಂಟರ್ನ ನಿರ್ದೇಶಕರಾದ ನವೀನ್ ಪಡೀಲ್ ಮತ್ತು ರೂಪಾ ಪ್ರಭು ಅವರು ಸಹಕಾರವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬೆಂಗಳೂರು.